ಯುವತಿಯೊಬ್ಬಳ ಮೊಬೈಲ್ ನಂಬರ್ ಪಡೆದು ಆಕೆಯ ಜೊತೆ ಅಶ್ಲೀಲ ಚಾಟಿಂಗ್ ಆರಂಭಿಸಿದ ಯುವಕನಿಗೆ ಜನರು ಧರ್ಮದೇಟು ನೀಡಿದ್ದಾರೆ. ಬಂಟ್ವಾಳ ತಾಲೂಕಿನ ಕೊಳ್ನಾಡು ಗ್ರಾಮದ ಕುಡ್ತಮುಗೇರು ಜಂಕ್ಷನ್ ಬಳಿ ಈ ಘಟನೆ ನಡೆದಿದೆ. ಬೆಂಗಳೂರಿನ ಕೋರಮಂಗಲದ ಡ್ರೆಸ್ ಅಂಗಡಿಯಲ್ಲಿ ಸೇಲ್ಸ್ ಮ್ಯಾನ್ ಆಗಿರುವ ಕನ್ಯಾನದ ಯುವಕ ಈ ಕೃತ್ಯ ಎಸಗಿದ್ದಾನೆ. ಕನ್ಯಾನ ಪಂಜಾಜಿ ನಿವಾಸಿ ಸವಾದ್ ಎಂಬಾತ ಹಬ್ಬದ ರಜೆಯಲ್ಲಿ ಊರಿಗೆ ಬಂದು ಯುವತಿಯ ಜೊತೆ ಚಾಟಿಂಗ್ ಮಾಡಿ ಧರ್ಮದೇಟು ತಿಂದಿದ್ದಾನೆ. ಯುವತಿಯೊಬ್ಬಳ ಬಳಿ ನಂಬರ್ ನೀಡುವಂತೆ ಪೀಡಿಸಿದಾಗ ಆಕೆ ತನ್ನ ಪರಿಚಯದ ಯುವಕನ ನಂಬರ್ ನೀಡಿ ಆತನಿಗೆ ಮಾಹಿತಿ ನೀಡಿದ್ದಾಳೆ. ರಾತ್ರಿ ಇಡೀ ಸವಾದ್ ಹುಡುಗಿ ಅಂತ ಹುಡುಗನ ಜೊತೆ ಕೆಟ್ಟದಾಗಿ ಚಾಟಿಂಗ್ ಮಾಡಿದ್ದಾನೆ. ಕೊನೆಗೂ ಮರುದಿನ ಕುರ್ತೆ ಮುಗಿರುವಿಗೆ ಬರುವುದಾಗಿ ಹೇಳಿದ್ದು ಮಾತ್ರವಲ್ಲದೆ ಮರುದಿನ ಸ್ಕೂಟರ್ ಹತ್ತಿ ಅಲ್ಲಿಗೆ ಬಂದಿದ್ದಾನೆ. ಈತನನ್ನ ಸ್ಥಳೀಯರ ಸಹಕಾರದಿಂದ ಹಿಡಿದು ಧರ್ಮದೇಟು ನೀಡಿದ ಗ್ರಾಮಸ್ಥರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪೊಲೀಸರು ಈ ಘಟನೆಯ ನೈಜತೆಯ ಬಗ್ಗೆ ಪರಿಶೀಲಿಸ್ತಾ ಇದ್ದಾರೆ. ಮೆಸೇಜ್ ಹಾಕಿ ಬಾ ಇದು ಆಯ್ತು ಅಲ್ವೇ ಇರ್ತೀನಿ ನಾನು ದಿನ ആര് നീ ഉപ്പന്റെ പേര് പറഞ്ഞു അവൻ ഞങ്ങളിവിടെ കുട്ടനാട്ടിൽ ഞങ്ങളുടെ പോസ്റ്റ് ഓഫീസിന്റെ പെണ്ണിന് മെസ്സേജ് ആക്കിയിട്ട് പിന്നെ അവന് ഗൂഗിൾ പേ